ನಾನು ಹರ್ಷಿತಾ. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರ ನಗರ ಮತ್ತು ಗ್ರಾಮೀಣ ಬಿಜೆಪಿಯಿಂದ ಪ್ರತಿಭಟನೆ. ಕಾರವಾರ ರಾಜಧಾನಿ ಬೆಂಗಳೂರಿನಲ್ಲಿ ಗುತ್ತಿಗೆದಾರರೋರ್ವರ ಮನೆಯಲ್ಲಿ ಐಟಿ ದಾಳಿಯಲ್ಲಿ 42 ಕೋಟಿ ಅಕ್ರಮ ನಗದು ವಶವಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕಾರವಾರದಲ್ಲಿ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಸನ್ಮಾನ್ಯ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರನ್ನು ಈ ಪ್ರಕರಣ ಸಂಬಂಧ ಹೊಣೆಗಾರರನ್ನಾಗಿ ಮಾಡಿ ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕರವರು, ರಾಜ್ಯದ ಜನತೆಗೆ ಗ್ಯಾರಂಟಿಗಳ ಆಸೆ ತೋರಿಸಿ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಮಾಡುತ್ತಿರುವ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಅಧೋಗತಿಗೆ ಒಯ್ಯುತ್ತಿದೆ. ಬೆಲೆ ಏರಿಕೆ, ರೈತರಿಗೆ ಅನ್ಯಾಯ, ಭ್ರಷ್ಟಾಚಾರ ಹೀಗೆ ಜನತೆಗೆ ಮೋಸ ಮಾಡುತ್ತಿದೆ ಎಂದರು. ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಮಾತನಾಡಿ, ಮಟ್ಕಾ, ಅಕ್ರಮ ಮರಳು ದಂಧೆ ಇವೆಲ್ಲ ನಮ್ಮ ಕ್ಷೇತ್ರದಲ್ಲಿ ರಾಜಾರೋಷವಾಗಿ ನಡೆಯುತ್ತದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಮ್ಮ ಮೇಲೆ 40% ಆರೋಪ ಮಾಡಿದರು. ಈಗ 80% ಕಮಿಷನ್ ತೆಗೆದುಕೊಳ್ಳುತ್ತಾರೆಂದು ಜನ ಹೇಳುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷರು, ನಗರಾಧ್ಯಕ್ಷರು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಬಿಜೆಪಿಯ ಅನ್ಯ ಜವಾಬ್ದಾರಿ ಹೊತ್ತ ಕಾರ್ಯಕರ್ತರು ಇದ್ದರು. ಪ್ರತಿಭಟನೆಯಲ್ಲಿ ಸುಮಾರು 500 ಜನ ಬಿಜೆಪಿ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. 80% ಕಾಂಗ್ರೆಸ್ ಸರ್ಕಾರಕ್ಕೆ 80% ಕಾಂಗ್ರೆಸ್ ಸರ್ಕಾರಕ್ಕೆ ಕಾರವಾರ ಮಾಧವ ನಾಯ್ಕನಿಗೆ, ಭ್ರಷ್ಟ ಗುತ್ತಿಗೆದಾರ ಮಾಧವ ನಾಯ್ಕನಿಗೆ, 80% ಭ್ರಷ್ಟ ಗುತ್ತಿಗೆದಾರ ಮಾಧವ ನಾಯ್ಕನಿಗೆ ಧಿಕ್ಕಾರ 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 ಭ್ರಷ್ಟ ಶಾಸಕರಿಗೆ, ಭ್ರಷ್ಟ ಶಾಸಕರಿಗೆ, 25% ಇಲ್ಲಿ ಕೇಳ್ತಿರುವ ಶಾಸಕರಿಗೆ, 25% ಕೇಳ್ತಿರುವಂತಹ ಶಾಸಕರಿಗೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय, वंदे मातरम, वंदे मातरम. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು, ನಗರಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸದಸ್ಯರುಗಳು, ನಮ್ಮೆಲ್ಲ ನೆಚ್ಚಿನ ಕಾರ್ಯಕರ್ತ ಬಂಧುಗಳೇ, ನಿಮ್ಗೆಲ್ಲರೂ ತಿಳಿದಿರುವ ಹಾಗೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ಹಿಡಿದಂತ ಅಂಬಿಕಾಪತಿ ಅವರ ಮನೆಯಲ್ಲಿ 42 ಕೋಟಿ ರೂಪಾಯಿಯನ್ನ ಈಗಾಗಲೇ ಯೂನಿಯನ್ ಏನ್ ಹೇಳ್ತಾ ಇದ್ರು, ಗುತ್ತಿಗೆದಾರರ ಉಪಾಧ್ಯಕ್ಷರು ಆದಂತ, ರಾಜ್ಯದ ಉಪಾಧ್ಯಕ್ಷರು ಆದಂತ ಅಂಬಿಕಾನಾಥ್ ಮನೆಯಲ್ಲಿ 42 ಕೋಟಿ ರೂಪಾಯಿಯನ್ನ ಇವತ್ತು ಹಿಡಿದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಈ ಒಂದು ಭ್ರಷ್ಟ ಎಲ್ಲರ ಕಣ್ಣೆದುರಿಗೂ ಇವತ್ತು ಬರ್ತಾ ಇದೆ. ಅಲ್ಲದೆ ಈ ಒಂದು ಹಣವನ್ನ ಪಂಚರಾಜ್ಯಗಳ ಚುನಾವಣೆಗೆ ಬಳಸ್ಕೊಳ್ಬೇಕಂತ ಹೇಳಿ ಎಲ್ಲ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು, ಸಚಿವರುಗಳೆಲ್ಲರೂ ಅಂದ್ರೆ ಮುಖ್ಯಮಂತ್ರಿಗಳು ಸೇರಿ ಎಲ್ಲರೂ ಕೂಡ ಒಂದೊಂದು ಹಣ ಜಮಾವಣೆ ಮಾಡಿ ಪಂಚರಾಜ್ಯಗಳ ಚುನಾವಣೆಗೆ ಇವತ್ತು ಕಳಿಸ್ತಾ ಇರೋದಕ್ಕೆ ಇವತ್ತೆಲ್ಲ ನಾವು ಕೇಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ರೈತ ವಿರೋಧಿ ಈ ಒಂದು ಕಾಂಗ್ರೆಸ್ ಸರ್ಕಾರ ರೈತರ ಕಣ್ಣೀರನ್ನು ಇವತ್ತು ಒರೆಸ್ತಾ ಇರುವುದು ಎಲ್ಲೂ ಕಾಣ್ತಾ ಇಲ್ಲ. ರೈತರ ರಕ್ತವನ್ನು ಹೀರ್ತಾ ಇರುವುದು ನಾವು ಎಲ್ಲರೂ ಕಾಣ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಅನೇಕ ಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳು ಅನೇಕ ಒಂದು ವ್ಯವಹಾರ ದಂಧೆಗಳಲ್ಲಿ ಪಾಲ್ಗೊಂಡು ಕಮಿಷನ್ ದಂಧೆಯಲ್ಲಿ ಮುಳುಗಿದ್ದಾರೆ. ಮೊನ್ನೆ ಒಂದು ರಾಜ್ಯದ ದಸರಾ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಟಿವಿ ಮಾಧ್ಯಮದ ಮೂಲಕ ನಾವು ನೋಡ್ತಾ ಇರುವಂತದ್ದು, ಜನರಿಗೆ ಬರುವಂತಹ ಕಲಾವಿದರಿಗೂ ಕೂಡ ಅಧಿಕಾರಿಗಳು ಹಣದ ಆಮಿಷವನ್ನು ಕೇಳಿದ್ದಾರೆ ಅನ್ನೋದು ನಾವು ಕೇಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ಒಂದು ಹಣ ಎಲ್ಲಿಂದ ಬಂತು? ಅಂಬಿಕಾನಾಪತಿ ಅವರು ಇವತ್ತು ಹೇಳಬೇಕು. ಇವತ್ತು ಕೆಂಪಣ್ಣ ಅಂತ ಅಧ್ಯಕ್ಷರು ಬಿಜೆಪಿ 40% ಬಿಜೆಪಿ ಸರ್ಕಾರ ತಿಂತಾ ಇದೆ ಅಂತ ವಾದನೆ ಹಾಕಿದ್ರು. ಆದ್ರೆ ಒಂದೇ ಒಂದು ದಾಖಲೆ ಈಗ ತನಕ ಕೊಡದೆ
ಈ ಆಪಾದನೆಯನ್ನು ನಾವೆಲ್ಲರೂ ತಿರಸ್ಕಾರ ಮಾಡ್ತೇವೆ. ಇವತ್ತು 80% ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಈ 80% ಸರ್ಕಾರಕ್ಕೆ ನಾವು ಧಿಕ್ಕಾರ ಅಷ್ಟೇ ಅಲ್ಲ, ಇದು ಸರ್ಕಾರ ತೊಲಗಬೇಕು ಅಷ್ಟೇ ಅಲ್ಲ, ಜನರಿಗೆ ನೆಮ್ಮದಿಯನ್ನು ಕೂಡ ನಾವು ಕೊಡಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತ ಬಂದು ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಕಾರವಾರದ ಕೆಂಪಣ್ಣ ಎಲ್ಲಿದ್ದಾರೇನೋ, ಕಣ್ಣು ಮುಚ್ಕೊಂಡು ಮೂಲಕದ ಕುಂಬನಿದ್ರೆಲ್ಲ ಇದ್ದಾರೇನೋ, ಇವತ್ತು ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ. ಇವತ್ತು 42 ಕೋಟಿ ಇವರು ಕೂಡ ಗುತ್ತಿಗೆದಾರರು. ಇಲ್ಲಿದ್ದ ಮಾಧವನ ಗೆಲ್ಲೋದ್ರು. ಇವಾಗ ಈ ಗುತ್ತಿಗೆದಾರ 40% ಕಮಿಷನ್ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿ ಸಲ ಒಂದು ದಾಖಲೆ ಕೊಡದೆ ರೈತರ ಮುಂದೆ, ಡಿಸಿ ಮುಂದೆ, ಯಾವ ಅಧಿಕಾರಿಗಳ ಮುಂದೆ ಹರಾಸ್ಮೆಂಟ್ ಏನ್ ಮಾಡ್ತಾ ಇದ್ರು, ಇವತ್ತು ಎಲ್ಲಿ ಕುಂಭಕರ್ಣ ನಿದ್ರೆ ಮಾಡ್ತಾ ಇದ್ದೀರಾ? ಹೊರಗೆ ಬನ್ನಿ, ನಿಮ್ಮ ಮುಖ ತೋರಿಸಿ. ಕಾಂಗ್ರೆಸ್ಸಿನ ಭ್ರಷ್ಟ ಮುಖವನ್ನು ಕೆಳಗಿಳಿಸಿ. ಈಗಿನ ಶಾಸಕರು ಕಮಿಷನ್ ಅಂಟರ್ನಲ್ ನಾವು ಮಾಡಿರುವಂತ ಬಿಜೆಪಿ ಸರ್ಕಾರ ಕಾಮಗಾರಿಯ ಕಮಿಷನ್ ಕೇಳ್ತಾ ಇದ್ದಾರೆ. ಕಮಿಷನ್ ಕೊಡದೇ ಇದ್ರೆ ಕೆಲಸ ಮಾಡೋದಿಲ್ಲ ಅಂತ ಬಂದಿಟ್ಟಿದ್ದಾರೆ. ಗೀತಾಂಜಲಿಯಿಂದ APMC ತನಕ ಆಗಿರುವಂತ ರೋಡಿಗೆ ಮಧ್ಯದಲ್ಲಿ ಇನ್ನೂ ತನಕ ಲೈಟ್ ಹಾಕ್ಲಿಲ್ಲ. ಅಲ್ಲಿ ದೈವಜ್ಞ ಹೋಲಿಗೂ ಸಹ ಇನ್ನು ನಾವು ಡಬಲ್ ರೋಡ್ ಮಾಡಿದ್ದೇವೆ, ಅಲ್ಲಿ ತನಕ ಇವತ್ತು ಕೂಡ ಅದು ಲೈಟ್ ಹಾಕ್ಲಿಲ್ಲ. ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿಕೊಂಡು ಜನರಿಗೆ ಹರಾಸ್ಮೆಂಟ್ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಧಿಕ್ಕಾರ ಕೂಗ್ತೇವೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಯಲ್ಲಾಪುರದಲ್ಲಿ ಮಾಜಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಪಟ್ಟಣದ ಬೇಲ್ ರಸ್ತೆಯ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿದರು. ಸ್ವಚ್ಛತೆ, ಶುಚಿ, ರುಚಿಯ ಬಗ್ಗೆ ಪರಿಶೀಲನೆ ನಡೆಸಿ ಸ್ವಚ್ಛತೆ ಕಾಪಾಡಲು ಸೂಚನೆ ನೀಡಿ ಗುಣಮಟ್ಟದ ಆಹಾರ ನೀಡುವುದರ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಊಟ ಇದೆಯೇನೋ? ದಿವಸಕ್ಕೆ ಎಷ್ಟು ಊಟ ಆಗುತ್ತೆ? ಬೆಳಗ್ಗೆ ತಿಂಡಿ ಎಷ್ಟು? ನಾಳೆ ಜಾಸ್ತಿ ಹೋಗ್ತದೆ ಸರ್. ಒಂದೊಂದು ದಿವಸ ಮನೆಗೆ ಕೊಡ್ತಾರೆ ನಾಳೆಗೆ